ಹಾಯ್ ಹಾಯ್ ಸೌಮ್ಯ, ಗುಡ್ ಮಾರ್ನಿಂಗ್. ಅಮ್ಮು ಹಾಯ್. ಜಸ್ಟ್ ಬಂದೆ, ಮ್ಯೂಟಲ್ಲಿಟ್ಟು ಸ್ವಲ್ಪ ಮಾಡುವಂತ. ಇವರು ನೋಡಿ ಸೌಮ್ಯ, ಬರಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದು. ಸೌಮ್ಯಗಾಗಿ ಬಂದೆ. ಅವ್ರು ನೆನ್ನೆ ಹೇಳಿದರು ಬನ್ನಿ ಅಂತ, ಅದಕ್ಕೆ ಜಸ್ಟ್ ಬಂದೆ. ಟಿಫಿನ್ ಇಲ್ಲ, ಆಗಲಿಲ್ಲ, ಒಂದು ಎಡಿಟ್ ಮಾಡ್ತಿದ್ದೆ. ಐ ಆಮ್ I am working in Abu Dhabi. Yeah. Yesterday you told me, right? That's why I came today morning. Little bit late. Sorry. I was editing. Your video very nice. Thank you so much. No duty today? What time your duty? Hi, Royal Cooking. Every day I support you. Thank you so much. What time are you free? Okay. Why off today? What time was there yesterday? Night duty? Thank you, Royal Cooking. Nimma name? What's your name? Royal Cooking? I did not eat anything. I have to eat now. Weekly 1 day off. Okay. You India, which state? I am in Udupi, Karnataka. And you? Yeah, studying here. 2 boys are studying. What about you? Your family? Tell me about you. Three kids. Oh, good. Where are they? Tell me about your kids. My dear. Are you? Yes, I am busy. I did not eat anything. I have to eat now. Support. Thank you, Ammo. Thank you so much. Had your breakfast? Ammo, tiffin ಆಯ್ತಾ ಅಮ್ಮು? ಏನು ತಿಂದ್ರಿ? ಥ್ಯಾಂಕ್ ಯು ಸೋ ಮಚ್. ಇವತ್ತು ಜಾಸ್ತಿ ಮೆಸೇಜ್ ತೋರಿಸ್ತೇ ಇಲ್ಲ. ಕರೆಕ್ಟ್ ಆಗಿತ್ತು, ಈಗ ಪುನಃ ಸ್ಟಾರ್ಟ್ ಆಗಿದೆ. ವೆರ್ ಇಸ್ ಯುವರ್ ಕಿಡ್ಸ್? ಹಿಯರ್ ಓನ್ಲಿ ಇನ್ ಅಬು ಧಾಬಿ? ಮೆಂತ್ಯ ಬಾತ್ ಹೌದಾ? ಮಾರ್ನಿಂಗ? ಗುಡ್, ಹೆಲ್ದಿ. ನಾಟ್ ಬಿಸ್ನೆಸ್, ಈಸ್ ಇನ್ ಆಫೀಸ್. ಸಲಾಂ ವಾಲಿಕುಮ್. ಯಾವಾಗದಿಂದ ರೆಡ್ಡಿ ಇದು? ವಾಲಿಕುಮ್ ಸಲಾಂ. ಬ್ರೇಕ್ಫಾಸ್ಟ್ ರೆಡಿ? ನಾನು ಬ್ಯುಸಿ ಇದ್ದೆ, ಇವರೊಬ್ಬರು ಬರಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದದ್ದು ನೋಡುವ ಅಂತ.
Hi, Mamta. I had ಬೆಣ್ಣೆ ದೋಸೆ. ವಾವ್, ನೈಸ್. ಇದರಲ್ಲಿ ಜಾಸ್ತಿ ಮೆಸೇಜ್ ಕಾಣ್ತಾ ಇಲ್ಲ. ಹಾಂ, ಓಕೆ ಓಕೆ ರೆಡ್ಡಿ. ನಾನು ಮತ್ತೊಂದು ಫೋನ್ ತರ್ತೀನಿ. ಮುಂಚಿನಾಗೆ ಪ್ರಾಬ್ಲಮ್ ಆಯಿತು, ಈಗ ಸ್ವಲ್ಪ ಮೆಸೇಜ್ ಕಾಣ್ತಾ ಉಂಟು. ನೈಟ್ ಫುಲ್ ಎಸ್ ಎಸ್ ವಾಚ್ ಅವರು ಬಂತು ಫೈಟ್ ಆಗಿ. ತುಂಬ ಲೇಟ್ವರೆಗಿತ್ತಲ್ಲ. ಗೂಬೆ ಗುಬ್ಬೆ. ಇದೊಂದು ಫೋನ್ ಉಂಟಲ್ಲ, ಏನು ಕೆಲಸ ಆಗಲಿಲ್ಲ, ಜಸ್ಟ್ ಸ್ವಲ್ಪ ಹೊತ್ತಿಗೆ ಬಂದೆ. ಎಸ್, ಐ ಹ್ಯಾವ್ ಡೈಲಿ ಲೈವ್. ದುಬೈ ಟೈಮ್ 6 o'clock. Morning I'll come sometimes only. If I free only I'll come. Today I'm not free, but I came for you. You told me yesterday. ಮೆಟ್ರೋ ಫೇಕ್ ಅಂತ ಮಮತಾ. ಏನು ಗೊತ್ತಿಲ್ಲ, ಅಲ್ಲ ಭಟ್ರು ಫೇಕ್ ಅಲ್ಲ. ಒಂದು ಸಲ ಬಂದಿದ್ದಾರೆ ಅಂತ, ಅದು ಪರ್ಮಿಷನ್ ಕೇಳಿ ಬಂದದಂತ ಹೇಳ್ತಾರೆ ಅವರು. ಸಮ್ಟೈಮ್ ಯು ಕಮ್ ಮಾರ್ನಿಂಗ್, ಐ ಆಮ್ ವೇಟಿಂಗ್. ಓಕೆ ಓಕೆ. ವೇರ್ಸ್ ಯುವರ್ ಕಿಡ್ಸ್? ಯು ಡಿ ನಾಟ್ ಟೆಲ್. ದೇ ಆರ್ ವಿತ್ ಯು ಆರ್ ವೆರ್ ಯು ಆರ್ ಫ್ರಮ್? ಹಾಂ, ಹೌದಾ. ಹೌದೌದು, ನೀವು ಇರಲಿಲ್ಲಲ್ಲ ಅಮ್ಮ. When you come Abu Dhabi? Yeah, I'll come. I came once only. One time we came for some program. Right, Sumi live ಮಸ್ತ್ ಮಸ್ತ್. ಫೈಟ್ ಆದರೆ ಖುಷಿ ಅಲ್ಲ ರೆಡ್ಡಿಗೆ? ಫೈಟ್ ಅಂದರೆ ಖುಷಿಯಾ? ಭಟ್ರ ಹಂಗೆ ಅನಿಸಲಿಲ್ಲ. ಭಟ್ರ ಬಗ್ಗೆ ಅಲ್ಲ, ಅದು ನೆನ್ನೆ ಸಚಿನ್. ಹಾಂ, ಭಟ್ರ ಬಗ್ಗೆ ಕೂಡ ಇತ್ತು. ಪ್ರಮೋದಿಗೆ ಸ್ವಲ್ಪ ಇದಾಗಿತ್ತಲ್ವ, ಅದು ಗೊತ್ತಿಲ್ಲ ಮ್ಯಾಟರ್ ನನಗೆ ಏನಂತ. ಗೊತ್ತಿಲ್ಲದೆ ಮಾತಾಡಬಾರ್ದು. ಮುಂಚೆ ಆದದ್ದು ಅಂತ ಕಾಣ್ತದೆ. ರಿಯಲಿ ವೆರಿ ಗುಡ್ ಆ್ಯಂಡ್ ಆಲ್ಸೋ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್. ಥ್ಯಾಂಕ್ ಯು. These all my supporter, Veera Reddy, Pramod and Ammo. Hi, good morning. ಹೇಗಿದ್ದೀರಿ ಪ್ರಮೋದ್? ಟುಡೇ ಫಿಶ್ ಫ್ರೈ, ಫಿಶ್ ಕರಿ, ಪಾಪ್ಲೆಟ್. I have to prepare everything now. Not yet started. ಐ ಆಮ್ ಸೂಪರ್. ಓಕೆ, ವೈಟ್ 1 minute. ಬ್ಲೂ ಕೊಡ್ತೀನಿ. ಈಗ ಜಾಸ್ತಿ ಮೆಸೇಜ್ ಕಾಣ್ತಾ ಇಲ್ಲ ಇದರಲ್ಲಿ, ಮುಂಚಿನಾಗೆ ಆಯಿತು. ಬ್ಲೂ ಕೊಟ್ಟೆ ನೋಡಿ. ಹಾಂ, ಕೊಟ್ಟೆ ಸಾರಿ. ಯಾ ಐ ಲೈಕ್ ಕೇರಳ ಫುಡ್ ಆಲ್ಸೋ. ಯು ಆರ್ ಫ್ರಮ್ ಕೇರಳ? Yes, Kerala. Okay. Which place in Kerala? ಕಮಲ್ ಐ ಡಿ ಡಿಲೀಟ್ ಮಾಡಿ, ಒರಿಜಿನಲ್ ಇಂದ ಬಂದೆ. ಹಾಂ, ಆಯಿತು, ಅದೇ ಒಳ್ಳೆಯದು. ಪ್ರಾಬ್ಲಮ್ ಇಲ್ಲಲ್ಲ. ಹಾಂ, ಐ ಹ್ಯಾಡ್ ಬಿಫೋರ್. ಐ ನೋ ಸಮ್ ಫ್ಯಾಮಿಲೀಸ್.
ನಿನ್ನೆ ಯಾವಾಗ ಎಂಡ್ ಆಯಿತು ಲೈವ್? ನಿನ್ನೆ 11 ಕ್ರಾಸ್ ಆಗಿದೆ ಇಲ್ಲಿ. ಅದು ಅಂದರೆ 11 ಅಂದರೆ 12:30 ಆಗಿದೆ ಅಂತ ಇಂಡಿಯಾದ್ದು. ನಾವು ವಿ ಆರ್ ಗುಡ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. 12:35. ಓಕೆ. ಇಲ್ಲಿ 11 ಕ್ರಾಸ್ ಆಗಿದೆ. ಒಂದು ನಿಮಿಷ, ಒಂಚೂರು ಮಿಕ್ಸ್ ಇಡ್ತೀನಿ, ಮ್ಯೂಟ್ ಮಾಡ್ತೀನಿ. ಐ ಆಮ್ ದುಬೈ ಕಮಿಂಗ್ ಟೈಮ್. ಓಕೆ, ಟೆಲ್ ಮೀ. You are eating Kerala food that time. Okay, it's okay. Okay, we'll eat. Are you staying with your family or what? Thank you, Reddy. Thank you, Ammu, Mamata. Thank you so much. ಮತ್ತೆ ರೆಡ್ಡಿ ವಿಶೇಷ? ಅಲ್ಲಿ ಸಪೋರ್ಟಲ್ಲಿ ಬ್ಯುಸಿಯಾ? ಫುಲ್ ಸಪೋರ್ಟ್ ರೆಡ್ಡಿ. ಅಮ್ಮನ್ ರೆಡ್ಡಿ ಒಂದು ಕೆಲಸ ಆಗಲಿಲ್ಲ. ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನಿಲ್ಲ, ಸ್ಮೂದಿ ಮಾಡ್ತಾ ಇದ್ದೇನೆ. ಏನು ಕೆಲಸ ಆಗಲಿಲ್ಲ. ಎಡಿಟಿಂಗ್ ಇತ್ತು, ಅದೇ ಸ್ವಲ್ಪ ಮಾಡ್ತಿದ್ದೆ, ಏನೂ ಆಗಲಿಲ್ಲ. ನೋ ಐ ಆಮ್ ಪ್ರಿಪೇರಿಂಗ್ ನಾವು. ಸೌಮ್ಯ ಹಾಯ್ ಹೇಳ್ತಿದ್ದಾರೆ ನೋಡಿ. ಸೇ ಹೈ ಟು ರೆಡ್ಡಿ, ವೀರಸಿಂಹ ರೆಡ್ಡಿ. ಹಾಯ್ ವೀರ, ಮಾತಾಡಿ ರೆಡ್ಡಿ, ನಾನು ಸ್ವಲ್ಪ ಕೆಲಸ ಮಾಡ್ತೇನೆ. ನಯನ್ ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಆಯಿತಾ? ಹೇಗಿದ್ದೀರಿ? ನೈಸ್ ಟು ಮೀಟ್ ಯು. ಐ ಆಮ್ ದುಬೈ ಕಮಿಂಗ್ ಟೈಮ್. ಐ ಗಿವ್ ಯು ಒನ್ ಗಿಫ್ಟ್. ನೋ ಇಟ್ಸ್ ಓಕೆ, ನೋ ನೀಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಶಿಲ್ಪ ಹೈ, ಗುಡ್ ಮಾರ್ನಿಂಗ್ ಶಿಲ್ಪ. ಬ್ರೇಕ್ಫಾಸ್ಟ್ ಆಯಿತಾ? ವೀರಾ, ಯು ಫ್ರಮ್? Sumi, you are a boy or girl? She is girl. Don't worry, boy ಅಲ್ಲ. ಮಾತಾಡಿ.
ಅವ್ರ ಗರ್ಲೆ. ಏನು ಡೌಟಾ? ಹೆಸರು ನೋಡಿ. ಬಾಯ್ ಆದರೆ ಮಾತಾಡೋದಿಲ್ವಾ ನೀವು? ಏನು ಬ್ರೇಕ್ಫಾಸ್ಟ್ ಶಿಲ್ಪ? ಶಿಲ್ಪ ಅಲ್ವಾ ನಿಮ್ಮ ಹೆಸರು? ಕರಾವಳಿ ಮಿರರ್. ಆಯಿತು ಸಿಸ್, ಓಕೆ. ಜಸ್ಟ್ ಮ್ಯೂಟ್ ಮಾಡ್ತೀನಿ. ವೀರಬ್ರೋ ಹೇಳ್ತಿದ್ದಾರೆ ಶಿಲ್ಪ. ಎಸ್ ಎಸ್ ಶಿಲ್ಪ, ಓಕೆ ಓಕೆ. ಹಾಯ್ ಶಿಲ್ಪ ಹೇಳ್ತಿದ್ದಾರೆ ರೆಡ್ಡಿ. ಕಾಣ್ತಾ ಇಲ್ಲ. ಇಲ್ಲ ಕಾಣ್ತಾ ಇಲ್ಲ. ಅದು ಕಾಣೋದಿಲ್ಲ. ಏನು ನಯನ್, ಏನಾಯಿತು? ಮೂತಿ ಏನೋ ಹಾಗೆ ಸ್ಮೈಲಾ? ಚಪಾತಿ, ಓಕೆ. ನಮಗೆಲ್ಲ ಅದೆಲ್ಲ ಆಗಲ್ಲ ಚಪಾತಿ. ಇದು ಕಷ್ಟ ಅಲ್ಲ ಮಾಡಲಿಕ್ಕೆ ಚಪಾತಿ ಎಲ್ಲ. ಹಾಯ್ ಶಿಲ್ಪ ಆ್ಯಂಡ್ ನಯಾನ್ ಹೇಳ್ತಿದ್ದಾರೆ ಪ್ರಮೋದ್ ಅವರು. ಬ್ರೇಕ್ಫಾಸ್ಟ್ ಆಯಿತಾ ಪ್ರಮೋದ್? ಚಪಾತಿ ಈಸಿಯಾ? ನನಗೆ ಕಷ್ಟ ಆಗ್ತದೆ ಅದು. ನನಗೆ ಅಪರೂಪಕ್ಕೆ ಚಪಾತಿ, ಓಕೆ. ಅದನ್ನು ಮಾಡೋದೇ ಇಲ್ಲ ನಾನು ಚಪಾತಿ. ಬೇಕಂದರೆ ರೆಡಿಮೇಡೆಲ್ಲ ಸಿಗ್ತದೆ ಅಲ್ಲಿ ಚಪಾತಿ ಪರೋಟ ಎಲ್ಲ. ಯಾ ಯುವರ್ ಗರ್ಲ್ ಸೌಮ್ಯ. ಹೌದು ಮಾತಾಡಿ ಗರ್ಲ್ ಅವರು. ಇಟ್ಸ್ ಪ್ರಮೋದ್. ಹಲೋ ಹೇಳ್ತಿದ್ದಾರೆ ನೋಡಿ ನಯನ್ ನಿಮಗೆ, ಪ್ರಮೋದ್ಗೆ. ಇನ್ನೂ ಎದ್ದಿಲ್ವಾ? ಏನು ಡ್ಯೂಟಿ ಇಲ್ವಾ? ಕಷ್ಟವೇ ಚಪಾತಿ ಕಷ್ಟ. ಹೌದೌದು, ನನಗೆ ಕಷ್ಟ ಆಗೋದು. ಹಾಯ್ ಪ್ರಮೋದ್ ಹೇಳ್ತಿದ್ದಾರೆ ಶಿಲ್ಪ ಅವರು. ಐ ಆಮ್ ಬಾಯ್. ಓಹ್ ಯುವರ್ ಬಾಯ್. ಇನ್ನು ಹೂ ಇಸ್ ದಟ್ ನೇಮ್? ಸೌಮ್ಯ. ವಾಟ್ಸ್ ಯುವರ್ ನೇಮ್? ಇಲ್ಲ ರೆಡ್ಡಿ, ಸುಳ್ಳು ಹೇಳೋದು. ಅವ್ರ ಗರ್ಲ್, ಮಾತಾಡಿ. ಎಸ್ ಎಸ್ ಕ್ರಿಯೇಷನ್ಸ್ ಬಂದರು. ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಬಾಯ್ ಅಂತ ನಗ್ತಿದ್ದಾರೆ. ರೆಡ್ಡಿ ಬ್ರೋ ಹೇಳ್ತಿದ್ದಾರೆ ಶಿಲ್ಪ ಅವರು. ನಯನ್ ಸುಮ್ಮಿ ಅತ್ತೆ, ನನಗೆ ಯಾವಾಗ ಕೆಲಸ ಈಸಿ ಆಗುತ್ತೆ? ನಿಮಗೆ ಕೆಲಸ ಯಾವಾಗ ಈಸಿ ಆಗುತ್ತದೆ? ನನಗೆ ಅದೊಂದು ಕಷ್ಟ ಆಗೋದು, ನಾವು ಮಾಡೋದಿಲ್ಲ ಅಷ್ಟು. ಇಷ್ಟ ಕೂಡ ಇಲ್ಲ ಅದು ಚಪಾತಿ ಎಲ್ಲ, ನಾನು ತಿನ್ನಲ್ಲ. ಶಿಲ್ಪ ಹೇಳ್ತಿದ್ದಾರೆ. ವಿಚಿತ್ರ ಸಪೋರ್ಟಿಂಗ್ ಅಮ್ಮು. ಥ್ಯಾಂಕ್ ಯು ಅಮ್ಮು. ಕನೆಕ್ಟ್ ಪ್ಲೀಸ್ ರೆಡ್ಡಿ ಬ್ರೋ ಹೇಳ್ತಿದ್ದಾರೆ ಶಿಲ್ಪ ಅವರು. ಇಲ್ಲ ನಾನು ಇಲ್ಲಿ ಸಮ್ಮರ್ ಈಗ ತುಂಬ ಹಾಟ್ ಇದೆ. ಬಂದರೆ ಚಳಿಗೆ ಬರ್ತದೆ ಕೆಲವು ಸಲ ಅಷ್ಟೇ. ರೈನಿ ಸೀಸನ್ ಇಲ್ಲಲ್ಲ ಇಲ್ಲಿ. 733 ಗಿಫ್ಟ್ ಡನ್. ಶಿಲ್ಪಗೆ ಕೊಟ್ಟಿದ್ದಾರಂತೆ ನೋಡಿ. ಸಪೋರ್ಟ್ ಅಮ್ಮು, ಥ್ಯಾಂಕ್ ಯು. ಎಲ್ಲಿ ಹೋದ್ರು ಸೌಮ್ಯ?
ರೆಡ್ಡಿ ಬ್ರೋ 24th ಗಿಫ್ಟ್. ರೆಡ್ಡಿಗೆ ಬೇಡ ಗಿಫ್ಟ್, ಅವರಿಗೆ ಯಾಕೆ ಗಿಫ್ಟ್? ಬೇಕಾ ರೆಡ್ಡಿ ಗಿಫ್ಟ್ ನಿಮಗೆ? ಎಸ್, ಮೈ ನೇಮ್ ಇಸ್ ಸುಮಿ. ವಾಟ್ಸ್ ಯುವರ್ ನೇಮ್? ಯು ಡಿಂಟ್ ಟೆಲ್ ಮೀ ಯುವರ್ ನೇಮ್. I'll connect my channel and comments also you will get back. Bijju, Bijju. Okay, Bijju. ಇಲ್ಲ ಎಲ್ಲ ನೀನೇ ತಗೋ ಗಿಫ್ಟ್. ಬೇಕಾದರೆ ಕೊಡಲಿ ಅವರು, ನಿಮಗೆ ಚಾನಲ್ ಇಲ್ಲಲ್ಲ. ಗಿಫ್ಟ್ ಬೇಕಾ? ಗಿಫ್ಟ್ ಬೇಕಾದರೆ ನಾನು ಕೊಡ್ತೀನಿ ರೆಡ್ಡಿಗೆ, ಅದರಲ್ಲೇನು. ಕೇಳಬೇಕಲ್ಲ ನೀವು. ಎಂತ ಚಾನಲ್ ಮಾಡೋ ಅಂದಾಜಿದೆಯಾ? ನಂಗೆ ಗೊತ್ತೇ ಇರಲಿಲ್ಲ ನಿಮಗೆ ಗಿಫ್ಟ್ ಬೇಕಂತ. ಥ್ಯಾಂಕ್ ಯು ನಯನ್. ಹೂ ಇಸ್ ಸೌಮ್ಯ ಬಿಜು? Who is lucky boy like Soumya? Tell me. Who is he, lucky boy? ಯಾಕೆ ರೆಡ್ಡಿ ಲಕ್ಕಿ ಯಾಕೆ ಅವರು? ಮಮತಾ ಕಾಣಲ್ಲ, ಸಿಂಗಲ್ ವರ್ಡ್ ಟೈಪ್ ಅಂತೆ. ರೆಡ್ಡಿ ಬ್ರೋ ಹೇಳ್ತಿದ್ದಾರೆ ಶಿಲ್ಪಾ ಅವರು. ಮಮತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಬಟ್ ಫಸ್ಟ್ ಕನೆಕ್ಟ್ ಮೀ ಆ್ಯಂಡ್ ಐ ವಿಲ್ ಆಲ್ಸೋ ಕನೆಕ್ಟ್ ಅಂತಿದ್ದಾರೆ. ಎಸ್ ನಿಮ್ಮ ಹೆಸರು? ವಾಟ್ಸ್ ಯುವರ್ ನೇಮ್? ಎಸ್ ಶಿಲ್ಪ ಹೇಳ್ತಿದ್ದಾರೆ. ರೆಡ್ಡಿ ಬ್ರೋ ಡನ್ ಹೇಳ್ತಿದ್ದಾರೆ ಕರಾವಳಿ. ಸಾರಿ ಶಿಲ್ಪ ಅವರು. ಸುಮಿ, ಸ್ಯಾಟರ್ಡೇ ಆರ್ ಯು ಫ್ರೀ? ಐ ಡೋಂಟ್ ನೋ ವೈ. ಮಮತಾ, ಅಮ್ಮು ಜಾಸ್ತಿ ಸ್ಪ್ಯಾಮ್ ಮಾಡಬೇಡಿ, ಚಾಟ್ ಮಿಸ್ ಆಗುತ್ತೆ. ಮತ್ತೆ ಮೆಸೇಜ್ ಕಾಣಲ್ಲ. ಹೌದೌದು, ಜಾಸ್ತಿ ಮೆಸೇಜ್ ಇದ್ದರೆ ನಿಮ್ಮ ಮೆಸೇಜ್ ಎಲ್ಲ ಕಾಣಲ್ಲ, ಅದಕ್ಕೆ. ಕರಾವಳಿ ಕ್ರಂಚ್ ಬಂದು ಇದು ಯಾವುದು? ಕರಾವಳಿ ಕ್ರಂಚ್ ಮೆಲಿಸನಾ ಇದು? ಗುಡ್ ನೌ ಮಮತಾ. ಮೇ ಬಿ ಐ ಆಮ್ ಕಮಿಂಗ್ ಟು ದುಬೈ. ಓಕೆ. ಸಿಂಗಲ್ ಆರ್ ವಿತ್ ಫ್ಯಾಮಿಲಿ? ಕಮ್ ವಿತ್ ಫ್ಯಾಮಿಲಿ. ದುಬೈ ಭೂಮಿ ಮೇಲೆ ಇರೋದಾ? ಇಲ್ಲ, ಯಾರು ಹೇಳಿದ್ದು? ಸಮುದ್ರದ ಮೇಲೆ ಇರೋದು, ಗೊತ್ತಿಲ್ವಾ ನಿಮಗೆ? ಅರೇಬಿಯನ್ ಸಮುದ್ರದ ಮೇಲೆ ಉಂಟು ದುಬೈ. ಬರ್ತೀರಾ? ವಿತ್ ಫ್ಯಾಮಿಲಿ. ಓಕೆ. ಆ್ಯಂಡ್ ಚಿಲ್ಡ್ರನ್ ಆಲ್ಸೋ? ಅವನಿಗಿದು ದುಬೈಗೆ ಬರ್ತಾರೆ ನಿನ್ನ ಜೊತೆ. ನಿಮ್ಮ ಎಂಥದ್ದು ಯಾರಿಗೆ ಗೊತ್ತು ಮಾರಿ, ಯಾರು ಏನು ಗೊತ್ತಿಲ್ಲ, ಬೇಕು ಇರ್ಬೋದು. ಅವನು ಹೇಳಿದಂತ ನಮಗೆ ಹೋಗ್ಲಿಕ್ಕಾಗ್ತದಾ? Me and my sister. Okay, where's your family?
ಸಿಸ್ ಹೇಳ್ತಿದ್ದಾರೆ, ಸಪೋರ್ಟ್ ಮೆಸೇಜಾ? sub for sub your ready ರೆಡ್ಡಿ 4 ಸಬ್ ಕೊಟ್ರಾ ರೆಡ್ಡಿಗೆ? 4 ಸಬ್ ಇದೆಯಾ ಅವರಿಗೆ? ಏನು ಗೊತ್ತಿಲ್ಲ. $23 ಸಬ್ಸ್ಕ್ರೈಬರ್ ರೆಡ್ಡಿಗೆ. ಗುಡ್. ಏನು ರೆಡ್ಡಿ ಏನಾಗೋದು? ಯಾರೋ ಹೇಳ್ತಾನಂತ ನಮಗೆ ಆಗ್ತದೆ ಹೋಗ್ಲಿಕ್ಕೆ. SK ನಾನೇ, SK ಮೀ. ಇವರು ಯಾರು? ಕನ್ನಡನ ಇಂಗ್ಲೀಷ? ಯಾರು ಇವರು? SS56. SK ಮೈ ID. ಸಾಂಗಾ? ರೆಡ್ಡಿ ವಿಡಿಯೋ ಕೂಡ ನೋಡಿ ಆಯಿತಾ ನಮ್ಮದು? ನಿನ್ನೊಂದು ಹಾಕಿದೆ ನೋಡಿ. ಅದಕ್ಕೊಂದು 50 ವ್ಯೂಸ್ ಬೇಕಿನ್ನು 1.4ಗೆ. ಪಾಪ ಅಮ್ಮಗೆ ಸಾಕಾಯ್ತು. ಓಕೆ, ವಿಲ್ ಸಿ ಯುವರ್ ವಿಡಿಯೋಸ್ ಮೀ. ಓಕೆ, ಥ್ಯಾಂಕ್ ಯು ರೆಡ್ಡಿ. ಡ್ಯೂಟಿ ಇಲ್ವಾ ನಿಮಗೆ? ಕಲೆಕ್ಷನ್ನಿಗೆ ಹೋಗೋದಾ ಖಾಲಿ? ಓಕೆ, ಒಳ್ಳೆ ಜಾಬ್ ಅಲ್ವಾ? ರಿಕವರ್ ಮಾಡಬೇಕು. ಓಕೆ, ಇವತ್ತು ಯಾವ ದಿನ? ವೆಡ್ನೆಸ್ಡೇ ಅಲ್ವಾ? ಅವರೇನೋ ಗೊತ್ತಿರೋರೆ ಸುಮ್ಮನೆ ಬಂದಿದ್ದಾರೆ ಏನೋ ಗೊತ್ತಿಲ್ಲ, ನೋಡಬೇಕು. ಫುಲ್ ಸಪೋರ್ಟ್ ಅಂತ ಎಲ್ಲಿದ್ದಾರೆ? ಮೆಸೇಜ್ ಇಲ್ಲ, ಏನಿಲ್ಲ. Thank you so much, Reddy. ಎಂತ ಕೊಡ್ತೀರಿ ಮಾರ್ನಿಂಗ್? ಜ್ಯೂಸ್ ಕುಡಿದ್ರಾ, ಟೀಯಾ, ಕಾಫಿಯಾ, ಮಿಲ್ಕಾ?
ಹಸಿನ ಬೇಗ ಬೇಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಾಕಾದರೆ ಬಿಡಿ ರೆಡಿ, ಪರವಾಗಿಲ್ಲ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ವಾ ರೆಡ್ಡಿ? ಎಲ್ಲಿ ಹೋದ್ರು ಇವರು? ಬಿಜ್ಜು ಮಾಯಾ, ಬಿಜ್ಜು ಮಾಯಾ ಆದರು. ಈಗ ಎಂಡ್ ಮಾಡ್ತೀನಿ. ಜಸ್ಟ್ ಹೀಗೆ ಬಂದೆ ನಾನು, 1 ಗಂಟೆಯಲ್ಲಿ ಎಂಡ್ ಮಾಡ್ತೀನಿ. ಕೆಲಸ ಆಗ್ತಾಯಿಲ್ಲ. ಥ್ಯಾಂಕ್ ಯು ರೆಡ್ಡಿ. ಸಾಕಾಯ್ತು ರೆಡ್ಡಿಗೆ. ಲ್ಯಾಪ್ಟಾಪ್ ಇಲ್ವಾ ನಿಮ್ಮ ಹತ್ರ ಕೇಳಿದೆ. ಅದರಲ್ಲಿ ಸಪೋರ್ಟ್ ಮೆಸೇಜ್ ಆಗ್ತದಲ್ವ? ನೋಡುವ ರೆಡ್ಡಿಗೆ ಎಷ್ಟು ವಾಚ್ ಅವರ್ ಬರ್ತದಂತ.
ಸುಮ್ಮನೆ ಇಷ್ಟರಲ್ಲಿ ಕಾಣ್ತಾ ಇಲ್ಲ. ನಾನಿಲ್ಲ ಇಷ್ಟ, ಡಿಲೀಟ್ ಆಗಿದೆ ನಂದು, ಬೇಡ ಅಂತ. ಟೈಮ್ ಇಲ್ಲ ಅದಕ್ಕೆಲ್ಲ, ಇಷ್ಟ ನೋಡೋದೇ ಇಲ್ಲ. ಎಲ್ಲ ಇಲ್ಲೇ ಸಿಗ್ತಾರಲ್ವ ಲೈವಲ್ಲಿ, ಮತ್ತೆ ಯಾಕೆ ಇಷ್ಟದಲ್ಲಿ ಮಾತಾಡಿದರೆ ಲೈವ್ಗೆ ಯಾರು ಬರ್ತಾರೆ? ಟೈಮ್ ಎಷ್ಟಲ್ವಾ? ಪ್ರವೀಣ್ ಫ್ಲೈಟಲ್ಲಿ ಬಂದ್ರಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಆಯ್ತಲ್ಲ ಬ್ರೇಕ್ಫಾಸ್ಟ್? ಮತ್ತೇನು ಸಮಾಚಾರ? NTP ಪ್ರವೀಣ್. ಮಾಡ್ತಾ ಇದ್ದೀನಿ, ಬನ್ನಿ. ದೋಸೆ ಹೌದಾ? ಯಾವ ದೋಸೆ? ಬೆಣ್ಣೆ ದೋಸೆನಾ? ಉಪ್ಪು ದೋಸೆ, ನೀರು ದೋಸೆ, ಯಾವ ದೋಸೆ? ಇನ್ನೊಂದು 10 ನಿಮಿಷ, 10-20 ನಿಮಿಷ ಮತ್ತೆ ಏನು ಮಾಡ್ತೀವಿ. ವರ, ಏನು ಸಮಾಚಾರ ವರ? ಗುಡ್ ಮಾರ್ನಿಂಗ್. ಟೀ ಎಲ್ಲ ಆಯಿತಾ? ನಿಮ್ಮದು ಸ್ವಲ್ಪ ಆಗಿದೆ, ಮತ್ತು ಒಂದು ಲೈವ್ ಆಗಿ ಮತ್ತೊಂದು ಲೈವ್ ಸ್ಟಾರ್ಟ್ ಉಂಟು. ಇವತ್ತು ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ತುಂಬ ವೀಡಿಯೋಸ್ ಇದೆ ಅಲ್ಲ ಅದರಲ್ಲಿ, ಕೆಲವೆಲ್ಲ ಆಗಿದೆ, ಮುಗ್ದಿದೆ. ನೋಡು ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಜಾಸ್ತಿ ಏನೂ ಆಗಲಿಲ್ಲ. ನಿನ್ನೆ ಲೇಟ್ ಆಯ್ತಲ್ಲ, ಇಲ್ಲಿ 12 ಆಗಿದೆ. ನಾನು ಆನ್ ಇಡುವಾಗ ಮಲಗುವಾಗ ಲೇಟ್ ಆಯಿತು, ಲೈವ್ ಎಂಡ್ ಆಗುವಾಗ ಲೇಟ್ ಆಯಿತು ನಿನ್ನೆ. ಹೌದಾ? ಈಗಲಿದೆಯಾ? ನಾನು ನೈಟ್ ಮಾತ್ರ ಇರ್ತೇನೆ, ಆಯಿತಾ? ದಿನ ಇರ್ತೇನೆ ಬೇಕಾದರೆ. ನಿಮ್ಮದು ಆದಮೇಲೆ ಬೇರೆಯವರದ್ದು ತುಂಬ ದಿನದಾಗ್ಬೋದು ನಿಮ್ಮದು. ಹೌದಾ? ನಿನ್ನೆ ಮಾಡಿದ್ದ? ಓಕೆ. ಇವರು ಹೇಳ್ತಿದ್ದಾರೆ
ಎಲ್ಲ ಫುಲ್ ನೋಡಿ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಇದು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಮತ್ತೊಂದು ಫೋನಲ್ಲಿ, ಇಲ್ಲಾಂದರೆ 2 ಆನ್ ಇಡ್ತಿದ್ದೆ ನಾನು. ಅದು ನಾನು ಲೈವ್ ಸ್ಟಾರ್ಟ್ ಮಾಡುವಾಗಲೇ ಚಾರ್ಜ್ ಎಲ್ಲ ಕಮ್ಮಿ ಇತ್ತು, ಮತ್ತು ಆಗಲೇ ಇಲ್ಲ, ಆನ್ ಇತ್ತಲ್ಲ ಅಷ್ಟು ಟೈಮ್ವರೆಗೆ, 4-5 ಗಂಟೆ ಆನ್ ಇತ್ತಲ್ಲ, ಹಾಗಾಗಿ ಚಾರ್ಜ್ ಇರಲಿಲ್ಲ. ಅದಕ್ಕೆ ನಾನು ಈ ಫೋನಲ್ಲೇ, ನಾನು ಯೂಟ್ಯೂಬ್ ಮಾಡುವ ಫೋನಲ್ಲೇ ಆನ್ ಇಟ್ಟದ್ದು, ಇಲ್ಲಾಂದರೆ ಮತ್ತೊಂದು ಐಡಿಯಲ್ಲಿ ಆನ್ ಇಡ್ಬೋದಿತ್ತು, ಅದರ ಚಾರ್ಜ್ ನಿಲ್ಲಲ್ಲ ಅದರಲ್ಲಿ. ಗುಡ್ ಮಾರ್ನಿಂಗ್ ಆಲ್ ಫ್ರೆಂಡ್ಸ್ ಅಂತ ಹೇಳಿ ಬಂದರು ಮನ್ಪಸಂದ್. ಹಾಯ್ ಮನ್ಪಸಂದ್, ಗುಡ್ ಮಾರ್ನಿಂಗ್, ಕೇಸೆ ಹೋ ಆಪ್? ನಾನು ನೈಟಲ್ಲಿ 10 to 5. ಹೌದಾ, ಓಕೆ ಓಕೆ, ಪರವಾಗಿಲ್ಲ. ವಾಲಿಕುಮ್ ಸಲಾಮ್ ಎವ್ರಿ ಒನ್ ಹೇಳ್ತಿದ್ದಾರೆ. ಮಾರ್ನಿಂಗ್ ಇಟ್ಟಿದ್ದೀನಿ. ಓಕೆ, ಮಾರ್ನಿಂಗ್ ನನ್ನಂದರೆ ಆಗಲ್ಲ ನನಗೆ, ಮಾರ್ನಿಂಗ್ ಸಪೋರ್ಟ್ಗೆಲ್ಲ ಇಡಬೇಕಾಗ್ತದಲ್ಲ ಬೇರೆಯವರಿಗೆ, ಅದರಿಂದ ಈಗ ನೋಡಿ ಲೈವ್ ಅಲ್ಲಿ ಇಟ್ಟಿದ್ದೇನೆ. ಫ್ರೀ ಇದ್ದರೆ ಇಟ್ಬಿಡ್ತೀನಿ ಅಷ್ಟೇ. ठीक हो, ಓಕೆ, ಥ್ಯಾಂಕ್ ಯು. ಲೈಕ್ ಡನ್. ಅವರ ಬ್ರೇಕ್ಫಾಸ್ಟ್ ಆಯಿತಾ ಕೇಳ್ತಾರೆ, ರೆಡಿ. सुमी जी साहब कैसे? मैं ठीक हूँ मनपसंद, आप बताओ. ओके सुमी. ಎರಡು ಫೋನ್ ಇದೆ ನೋಡುವ, 2 ಪ್ಲೇ ಲಿಸ್ಟ್ ಉಂಟಲ್ಲ, ನೋಡ್ತೇನೆ. ಒಂದರಲ್ಲಿ ಒಂದು ಹಾಕ್ತೀನಿ, ಮತ್ತೊಂದರಲ್ಲಿ ಒಂದು ಹಾಕ್ತೀನಿ. ಬ್ರೇಕ್ಫಾಸ್ಟ್ ಆಯಿತು ರೆಡ್ಡಿಗರು, ನಿಮ್ಮದು ಆಯಿತಾ? ಯಾಕೆ ಥಿಂಕಿಂಗ್ ಅವರ ಅಂತ ಥಿಂಕ್ ಮಾಡ್ತಿದ್ದಾರೆ ರೆಡ್ಡಿ. ನಾನು ಜಸ್ಟ್ ಬಂದೆ ಈಗ, ನೋಡುವ ಅಂತ ಅಷ್ಟೇ. ಜಾಸ್ತಿ ಬರ್ತದ ವಾಚ್ ಅವರ್ ನಿಮಗೆ ಹೊರಗೆ ಲೈವ್ ಮಾಡಿದ್ದು? ಎಸ್, ಐ ಹ್ಯಾಡ್ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅಂತಿದ್ದಾರೆ ರೆಡ್ಡಿ. ಯಾವಾಗಲೂ ಹೊರಗೆ ತಿನ್ನೋದು ಜಾಸ್ತಿ ಅಲ್ವಾ ರೆಡ್ಡಿ? ಎಷ್ಟು ಫ್ರೀ ಇದ್ದೀರಲ್ವಾ, ಸಪೋರ್ಟ್ ಎಲ್ಲ ಮಾಡ್ತೀರಿ ಏನೋ. ಒಂದು ಅಡುಗೆ ಮಾಡಲಿಕ್ಕೆ ಆಗೋದಿಲ್ವಾ ನಿಮಗೆ? ಕಲಿಬೇಕು, ಹೊರಗಿದ್ದು ಒಳ್ಳೇದಲ್ಲಲ್ಲ. ಹೊರ ಡಿ ಪಿ ನೋಡಲ್ಲ ಯಾಕೆ? ಸೂಪರ್ ಇದ್ದಾರೆ ಅದರಲ್ಲಿ. ಸೂಪರ್ ಇದೆ ಅವತ್ತು, ಲಿಪ್ಸ್ಟಿಕ್ ಸೂಪರ್. ಯಾಕೆ ರೆಡ್ಡಿ? ಹೌದಾ? ಬೇಕು ನನಗೆ. ರೆಡ್ಡಿಗರು ಥ್ಯಾಂಕ್ ಯು ಹೇಳ್ತಾರೆ. ರೆಡ್ಡಿ ಎಲ್ಲರನ್ನು ಹೊಗಳ್ತೀರಲ್ವ ರೆಡ್ಡಿ? ರೆಸ್ಪೆಕ್ಟ್ ರೆಡ್ಡಿ ಎಲ್ರಿಗೂ. ಖುಷಿ ಆಗ್ತದಲ್ಲ ಹೊಗಳಿದ್ರೆ ಹೆಂಗಸರಿಗೆ, ಅದಕ್ಕೆ ಹೊಗಳ್ತಾರೆ ಅಲ್ವ ರೆಡ್ಡಿ? ವೆಲ್ಕಮ್ ಹೇಳ್ತಿದ್ದಾರೆ. ಹೆಂಗಸರಿಗೆ ಗಂಡಸರು ಹೇಳಿದರೆ ಖುಷಿ, ಬ್ಯೂಟಿಫುಲ್ ಅಂತ ಹೇಳಿದರೆ ಅಲ್ವಾ? ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಬೇಡ ಜಿಯ ಮೇಲೆ, ನಾನು ಸ್ಮೂದಿ ಕುಡಿತಾ ಇದ್ದೇನೆ. ನಿಮ್ದೆಂತ ಬೆಳಿಗ್ಗೆ ಬೆಳಿಗ್ಗೆ ಕೊಟ್ಟು ಹೆಲ್ತ್ ಎಲ್ಲ ಹಾಳು ಮಾಡ್ತಿದ್ದೀರಿ. ಬಾಯ್ಸ್ಗೆ ಹೊಗಳೋಕ್ಕೆ ಆಗುತ್ತಾ ಸುಮ್ಮನೆ? ಹೊಗಳ್ಬೇಕು ಏನು, ಬಾಯ್ಸ್ಗೆ ಹುಡುಗಿಯರಿದ್ದೇವೆಲ್ಲ, ನಾವು ಹೊಗಳ್ತೀವಿ.
ಈಗ GMLಗೆ ಹೇಳಿದರೆ ನೋಡಿ ಎಷ್ಟು ಖುಷಿ ಆಗ್ತಾರೆ ಅಲ್ವಾ GML. ಅವರಿಗೆ ಬೈಕ್ ಹೇಳಿದರೆ ಸಾಕು ಖುಷಿ ಆಗ್ತಾರೆ. ಸುಮಿ GML ಬರ್ಡೇ ಇವತ್ತು. ಹೌದಾ, ವಿಶ್ ಯು ಹ್ಯಾಪಿ ಬರ್ಡೇ GML. ಚೆನ್ನಾಗಿರಿ. ಹ್ಯಾಪಿ ಬರ್ಡೇ. ಹೌದಾ, ನಿಮಗೆ ಗೊತ್ತಾಯಿತು? ಏನು ಸ್ಪೆಷಲ್? ಹ್ಯಾಪಿ ಬರ್ಡೇಗೆ ಇದು ಕಳಿಸಿದಾ? ಏನು ಸ್ಪೆಷಲ್ ಉಂಟು ಇವತ್ತು ಬರ್ಡೇದು? ಹೇಗೆ ಗೊತ್ತಾಯ್ತು ನಿಮಗೆ ಅವರ ಬರ್ಡೇ ಬಾಯ್? ಕೇಕ್ ಬರಲಿ. ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ GML. ಹೌದು ವರ, ಹೇಗೆ ಗೊತ್ತಾಯಿತು? ಕಮ್ಯುನಿಟಿ ಏನು ಬಂದಿದ್ದೇನೆ, ಕಮ್ಯುನಿಟಿ ಫಸ್ಟ್ ನಾನು ನೋಡಲಿಲ್ಲ. ಮತ್ತೆ ವಿಶೇಷ? ಎಲ್ಲಿ ಹೋದ್ರು GML? ಮಾಯಾ ನನಗೆ ಎಣ್ಣೆ ಕೊಟ್ಟು ಹೋದರು ನೋಡಿ. ಥ್ಯಾಂಕ್ ಯು ಸುಮಿ. ಎಣ್ಣೆ ಕೊಟ್ಟು ಮಾಯ ಇದ್ರಾ ನೋಡಿದೆ. ಹೌದಾ, ಬೆಳಗ್ಗೆ ಬೆಳಿಗ್ಗೆ ಅದನ್ನು ಕೊಡೋದಾ ನೀವು? ಓ, ಗುಡ್ ಮಾರ್ನಿಂಗ್. ಎಂತಿದು ಮಾರ್ನಿಂಗ್ ಲೈವ್? ಹೀಗೆ ಜಸ್ಟ್ ಬಂದೆ ಅಷ್ಟೇ. ವೇರ್ ಬರ್ಡೇ ಬಾಯ್? ಕೆಳಗೆ ನೋಡಿ ಇದ್ದಾರಲ್ಲ. ಥ್ಯಾಂಕ್ ಯು ವಿಷ್ಣು ಬ್ರೋ ಹೇಳ್ತಾರೆ. ಏನು ಸ್ಪೆಷಲ್ ಮಾಡಲಿ ನಿಮ್ಮ ಬರ್ಡೇಗೆ? ಈವ್ನಿಂಗ್ ಇದೆ ಜಸ್ಟ್ ಸ್ವಲ್ಪ ಹೊತ್ತಿಗೆ ಬಂದೆ ನಾನು. ಯಾರೋ ಹೇಳಿದರು ನಿನ್ನೆ 9 ಗಂಟೆಗೆ ಲೈವ್ ಬಾ ಅಂತ, ಅದಕ್ಕೆ ಜಸ್ಟ್ ಬಂದೆ. ಅವರು ಬಂದವರಿಲ್ಲ, ಮಾಯ ಆಗಿದ್ದಾರೆ. ಹೇಳಿದವರು ಬಂದರು, ಸ್ವಲ್ಪ ಹೊತ್ತು ಮಾತಾಡಿದರು, ಈಗಿಲ್ಲ, ಕಾಣ್ತಾ ಇಲ್ಲ. ಬೇಗ ಮುಗಿಸಿಬಿಡುವಂತ. 2Kಗೆ ಕ್ಲೋಸ್ ಇದೆ, ಮಾಡಿಬಿಡುವ ಅಂತ ಬೇಗ ಬೇಗ. ಮತ್ತು ವಿಡಿಯೋ ಎಲ್ಲ ಹಾಕ್ಬೋದಲ್ಲ. ಥ್ಯಾಂಕ್ ಯು ಅವರು. ನಿಮ್ಮದು ಲೈವ್ ಇದೆ ಅಲ್ಲ ಇವಾಗ? ಬರ್ಡೇ ಬಾಯ್ ಬ್ಯುಸಿ ಇದ್ದಾರೆ.
ಲಿಟಲ್ ಬಾಯ್ ಲಿಟಲ್ ಬಿಸಿಸ್ ಇಸ್ ಆನ್ ಆನಲ್ಲಿ ಆಯ್ತಾಯ್ತವ, ಪರವಾಗಿಲ್ಲ. ನಾನು ಜಸ್ಟ್ ಹೀಗೆ ಬಂದೆ ಅವರ, ಪರವಾಗಿಲ್ಲ. ಕೆಲಸ ಉಂಟಲ್ಲ ಮನೇಲಿ, ಮಾಡಿ ಮಾಡಿ. ಮೆಸೇಜ್ ಮಾಡ್ತಾ ಇದ್ದರೆ ಕೆಲಸನೇ ಆಗಲ್ಲ. ಏನು ಪರವಾಗಿಲ್ಲ. ದೀಪಿಕಾ ಗುಡ್ ಮಾರ್ನಿಂಗ್. ಆಯ್ತಲ್ಲ ಇವು ನಿಮ್ಮದು, ಬರಲಿಕ್ಕಾಗಲಿಲ್ಲ, ಆನಲ್ಲಿಟ್ಟಿದ್ದೆ ಅಷ್ಟೇ. ಓಕೆ ಬಾಯ್ ಹೇಳ್ತಿದ್ದಾರೆ ಯಾರು. ಓಕೆ ಬಾಯ್ ಯಾರು. ಟಿಫಿನ್ ಆಯ್ತಾಯ್ತು, ಮಾಡ್ತಾ ಇದ್ದೇನೆ, ಖಾಲಿ ಆಗ್ತಾ ಬಂತು. ಬೆಳಿಗ್ಗೆ ಎದ್ದು ಟೈಪ್ ಮಾಡ್ತಾ ಇದ್ರೆ ಕೆಲಸನೇ ಆಗಲ್ಲ. ಆಯ್ತಾಯ್ತು ಆಯಿತು ಆಯಿತು, ಪರವಾಗಿಲ್ಲ. ಥ್ಯಾಂಕ್ ಯು. ಯಾರು ಹೋದರು, ಬಾಯಿ ಹೇಳಿ ಹೋದರು ಅವರು. ಅವ್ರದ್ದು ಲೈವ್ ಉಂಟಲ್ಲ, ರೆಡಿ ಆಗಬೇಕು, ಕೆಲಸ ಮಾಡಿ ಲೈವ್ ಬರಬೇಕು. ದೀಪಿಕಾ ಹಾಯ್. ದೀಪಿಕಾ ಬ್ಯುಸಿ ಇದ್ದಾರಂತೆ, ಹೊರಗಿದ್ದಾರೆ, ಫೋನ್ ಇಡ್ತೇನೆ ಹೇಳಿದರು. ಥ್ಯಾಂಕ್ ಯು ರೆಡ್ಡಿ. ಎಲ್ಲ ಕ್ರೆಡಿಟ್ ನಿಮಗೆ ಇವತ್ತು. ಎಷ್ಟು ಬರ್ತದೆ ನೋಡುವ, ಅಮ್ಮ ಮತ್ತು ನಿಮಗೆ. ಇವತ್ತು ಲೈವ್ ಇದ್ದು ಕ್ರೆಡಿಟ್ ಅಷ್ಟು ರೆಡ್ಡಿಗೆ. ಅಲ್ಲೇ ಉಂಟು.
ಗಾರ್ಡನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವರ ನಾನು ಓ ಗೊತ್ತಾಗಲಿಲ್ಲ ವರ. ನನಗೆ ಈಗ ನೋಡಿ ಮುಂಚಿನಾಗೆ ಆಗಿದೆ ನೋಡಿ, ಇದು ಜಾಸ್ತಿ ಮೆಸೇಜ್ ತೋರಿಸ್ತಾ ಇಲ್ಲ. ಒಮ್ಮೆ ಸರಿ ಯಾವಾಗ ಸರಿ ಆಗಿದೆ ಗೊತ್ತಿಲ್ಲ ನನಗೆ, ಈಗ ಪುನಃ ಹಾಗೆ ಆಗಿದೆ. ಓಕೆ ವರ, ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಪಡ್ಡು ಒಂದು ಆಯ್ತು ಬನ್ನಿ ಬನ್ನಿ. ಥ್ಯಾಂಕ್ ಯು ಪಡ್ಡು. ನಿಮ್ಮ ಲೈವಿಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು, ಸಾರಿ. ವಿಡಿಯೋ ಎಡಿಟಿಂಗ್ ಇದ್ದರೆ ಆಗ್ತಾಯಿಲ್ಲ ಬರಲಿಕ್ಕೆ. ಯಾರ ಲೈವ್ ಉಂಟು ಈಗ?
ಥ್ಯಾಂಕ್ ಯು ಬಡ್ಡು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಏನು ತಿನ್ನಿರಿ. ಥ್ಯಾಂಕ್ ಯು ಸೋ ಮಚ್ ಬಡ್ಡು. ಥ್ಯಾಂಕ್ ಯು ವರ.
ಎಂಡ್ ಮಾಡ್ತೀನಿ. ಯಾರಾದರೂ ಇದ್ದೀರಾ ಬಾಯಿ ಹೇಳಿ.